ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಕೆ ಮಂಜುನಾಥ್ ಕುಮಾರ್ ಸ್ಪರ್ಧೆ ಮಾಡುತ್ತಿದ್ದಾರೆ. ಈ ಬಾರಿ ಅಧಿಕ ಮತಗಳಿಂದ ಗೆಲುವು ಸಾಧಿಸುತ್ತೇನೆ ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸಾಧನೆ ಹಾಗೂ ಶಿಕ್ಷಕರ ಪರ ನಿಲುವು ಹೊಂದಿರುವುದರಿಂದ ಈ ಬಾರಿ ಗೆಲುವು ಸಾಧಿಸುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ 2600 ಮತಗಳು ಇದೆ. ಶಿವಮೊಗ್ಗ 4400 ಮತಗಳು, ಚಿಕ್ಕಮಗಳೂರು 2800 ಮತಗಳು, ಚನ್ನಗಿರಿ ಮತ್ತು ಹೊನ್ನಾಳಿಯಿಂದ 995, ಚನ್ನಗಿರಿ ಮತ್ತು ಹೊನ್ನಾಳಿಯಿಂದ 995, ಕೊಡಗು 1004, ಒಂದು 5-10 ಪ್ಲಸ್ ಆರ್ ಮೈನಸ್. ನಾನು ರೌಂಡ್ ಫಿಗರ್ ಅಲ್ಲಿ ಹೇಳಿದ್ದೇನೆ ಸರ್. ನಾನು ಟೋಟಲ್ ಇಸ್ ಎಕ್ಸಾಕ್ಟ್, ಮಿಕ್ಕಿದ ಒಂದು 5-10 ಡಿಫ್ರೆನ್ಸ್ ಅಲ್ಲಿ ರೌಂಡ್ ಫಿಗರ್ ಹೇಳಿದ್ದೇನೆ. ಸೊ ಅತಿ ಹೆಚ್ಚು ಮತಗಳನ್ನು ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯ ಪ್ರಾಶಃ ಪೂರ್ಣ ನಿರ್ಣಾಯಕ ಆಗ್ತದೆ. ಈ ಜಿಲ್ಲೆಯ ಹೆಚ್ಚಿನ ಬೆಂಬಲ ನಮ್ಗಿರೋದ್ರಿಂದ ನಮ್ಮ ಗೆಲುವಿಗೆ ಸಾಧ್ಯ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಹೌದು ಸರ್, ಹೌದು. ಹೆಚ್ಚಿನವರು ಎನ್ರೋಲ್ ಮಾಡೋದಿಲ್ಲ. ಅಲ್ಲಿ ಕೆಲವು ತೊಡಕುಗಳು ಬರುತ್ತೆ ಸರ್. ಒಂದು, ಅವ್ರಿಗೆ ಮಿನಿಮಮ್ 3 years ಸರ್ವಿಸ್ ಆಗಿರ್ಬೇಕು ಅಂತ.